ಮಂಗಳೂರಿನ ನೀರುಮಾರ್ಗ ಗ್ರಾಮದಲ್ಲಿ ಸ್ಕಂದಶ್ರೀ ಸೇವಾ ಸಮಿತಿ ನೀರುಮಾರ್ಗ ಇವರ ಜೊತೆಗೂಡಿ ಮನೆ ಮನೆಯಲ್ಲೂ ಗಿಡ ನೆಡುವ ಕಾರ್ಯಕ್ರಮ ನಡೆಯಿತು. ಅರಣ್ಯ ನಾಶ ಮಾಡಿ ಬದುಕನ್ನ ದುಸ್ತರಗೊಳಿಸಿರುವ ನಮಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲೇಬೇಕಾದ ಅಗತ್ಯವಿದೆ. ಹೀಗೆಂದೇ ಯುವ ಬ್ರಿಗೇಡ್ ಪೃಥ್ವಿ ಯೋಗದ ಕಲ್ಪನೆಯನ್ನ ಹೊತ್ತು ತಂದು ಲಕ್ಷಾಂತರ ಸಸಿಗಳನ್ನ ರಾಜ್ಯದಾದ್ಯಂತ ನೆಟ್ಟು ಉಳಿಸಿಕೊಳ್ಳುವ ಸಾಹಸ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ತಿಲಕ್, ಅಶೋಕ್, ವಿನಾಯಕ್, ನೀರುಮಾರ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ, ಸ್ಕಂದಶ್ರೀ ಸೇವಾ ಸಮಿತಿ ಅಧ್ಯಕ್ಷರಾದ ರಾಜೇಶ್, ತುಕಾರಾಮ್, ರಾಜೇಶ್ ಕುಮಾರ್, ರಾಮ ಕರ್ಕೇರ, ಪ್ರಕಾಶ್ ಚಂದ್ರ, ಪ್ರದೀಪ್ ಕುಲಾಲ್, ಕಿಶೋರ್ ದುಬೈ ಹಾಗೂ ಸರ್ವ ಸದಸ್ಯರು ಭಾಗವಹಿಸಿದ್ರು.